ಆಗೊಮ್ಮೆ ಈಗೊಮ್ಮೆ ದೋ ಎಂದು ಸುರಿಯುವ ಪುನರ್ವಸು ಮಳೆ, ಅಕ್ಕಪಕ್ಕದಲ್ಲೆಲ್ಲ ಕೆಸರು ತುಂಬಿದ ಗದ್ದೆಗಳು. ಮೊಳಕಾಲೆತ್ತರಕ್ಕೆ ಉಡುಪನ್ನು ಕಟ್ಟಿಕೊಂಡು ಗದ್ದೆಗಿಳಿದ ಮಕ್ಕಳಲ್ಲಿ ನಾವೇನು ಈ ಕ್ಷೇತ್ರಕ್ಕೆ ಹೊಸಬರಲ್ಲ ಎನ್ನುವ ಹುಮ್ಮಸ್ಸು. ಸ್ಥಳೀಯ ಮಹಿಳೆಯರೊಂದಿಗೆ ಕೈಜೋಡಿಸಿ ಕ್ಷಣಾರ್ಧದಲ್ಲಿ ಸಾಲು ಸಾಲು ನೇಜಿ ಗಿಡಗಳನ್ನು ಗದ್ದೆಯ ಕೆಸರಿನಲ್ಲಿ ಇಡುವ ಮಕ್ಕಳ ಕೈಚಳಕವನ್ನು ನೋಡುತ್ತಿದ್ದ ಸ್ಥಳೀಯ ಅನುಭವಿ ಕೃಷಿಕರಿಂದ ಮೆಚ್ಚುಗೆಯ ಮಹಾಪುರ. ಅಷ್ಟಕ್ಕೂ ಅಲ್ಲೇನು ನಡೆಯುತ್ತಿದೆ ಎನ್ನುವ ಕುತೂಹಲ ನಿಮಗಿದೆಯಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಅಪೂರ್ವ ದೃಶ್ಯಗಳಿಗೆ ಸಾಕ್ಷಿಯಾದದ್ದು ಬಾಂಡ್ಯ ಗ್ರಾಮದ ಕೆಳಪಾಂಡ್ಯದ ಕೃಷಿ ಗದ್ದೆಗಳು. ಇಂದಿನ ಮಕ್ಕಳಲ್ಲಿ ಮರೆಯಾಗುತ್ತಿರುವ ಕೃಷಿ ಆಸಕ್ತಿಯನ್ನ ನಮ್ಮ ವಿದ್ಯಾರ್ಥಿಗಳಲ್ಲಿ ಮೂಡಿಸಬೇಕು ಎನ್ನುವ ಉದ್ದೇಶದಿಂದ ಕುಂದಾಪುರದ ವಕ್ವಾಡಿಯ ಗುರುಕುಲ ಪಬ್ಲಿಕ್ ಸ್ಕೂಲ್ನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷದಂತೆ ಭತ್ತ ಬೆಳೆಯುವ ಸಮಗ್ರ ಮಾಹಿತಿ ನೀಡುವ ಈ ವರ್ಷದ ನಾಟಿ ನೆಡುವ ಕಾರ್ಯಕ್ರಮ ನಡೆಯಿತು. ಗುರುಕುಲ ವಿದ್ಯಾಸಂಸ್ಥೆಯ ಬಸ್ಗಳಲ್ಲಿ ವಕ್ವಾಡಿಯಿಂದ ಶಿಕ್ಷಕರ ಜತೆ ಬೆಳಿಗ್ಗೆ ಬಾಂಡ್ಯಕ್ಕೆ ಬಂದಿಳಿದಿದ್ದ ಎಸ್ಎಸ್ಎಲ್ಸಿಯ 141 ವಿದ್ಯಾರ್ಥಿಗಳು ನೋಡುತ್ತಲೇ ವಿಸ್ತಾರವಾದ ಗದ್ದೆಗಳಲ್ಲಿ ಇಳಿದು ನಾಟಿ ಕಾರ್ಯಕ್ಕೆ ತಯಾರಿ ನಡೆಸಿದ್ರು. ಬಾಂಡ್ಯ ಎಜುಕೇಷನಲ್ ಟ್ರಸ್ಟ್ನ ಜಂಟಿ ಕಾರ್ಯನಿರ್ವಾಹಕರಾದ ಬಾಂಡ್ಯ ಸುಭಾಷ್ ಚಂದ್ರ ಶೆಟ್ಟಿ ಹಾಗೂ ಅನುಪಮ್ ಎಸ್ ಶೆಟ್ಟಿಯವರು ತಮ್ಮ 4 ಎಕರೆ ವಿಸ್ತೀರ್ಣದ ಗದ್ದೆಯಲ್ಲಿ ಕೃಷಿ ನಾಟಿ ಕಾರ್ಯಕ್ರಮದಲ್ಲಿ ನೇಜಿಯನ್ನ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದ್ರು. ನಮಸ್ತೆ. ಪಠ್ಯದ ಜೊತೆಗೆ ಪಾಠೇತರ ಚಟುವಟಿಕೆ ಸಮಾನ ಒಂದು ಅವಕಾಶವನ್ನು ನೀಡುವ ಈ ನಿಟ್ಟಿನಲ್ಲಿ ನಾವು ಹಲವಾರು ವರ್ಷಗಳಿಂದ ವಿದ್ಯಾರ್ಥಿಗಳನ್ನು ಗದ್ದೆಗೆ ತೆಗೆದುಕೊಂಡು ಬಂದು ಅವರಲ್ಲಿ ನಾಟಿ ಮಾಡುವ ಕ್ರಮವನ್ನು ಹಾಕಿಕೊಂಡಿದ್ದೇವೆ. ಇವತ್ತು ಕೂಡ ನಮ್ಮ 141 ವಿದ್ಯಾರ್ಥಿಗಳು ಇಲ್ಲಿ ನಾಟಿ ಮಾಡಲಿಕ್ಕಾಗಿ ಆಗಮಿಸಿದ್ದಾರೆ. 10ನೇ ತರಗತಿಯ ವಿದ್ಯಾರ್ಥಿಗಳು ಇಲ್ಲಿ ನಾಟಿಯನ್ನು ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ? 8 ವರ್ಷದಿಂದ ಮಾಡ್ತಾ ಇದ್ದೇವೆ. ಮಕ್ಕಳ ಅನುಭವ ಹೇಗಿದೆ ನೀವು ಕೇಳ್ಕೊಂಡ ಪ್ರಕಾರ? ಮಕ್ಕಳು ಬಹಳ ಸಂತೋಷ ಪಡ್ತಾರೆ. ಪ್ರತಿ ವರ್ಷ ಈ ದಿನಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. ಇನ್ನು ಹೆಚ್ಚಿನ ವಿಷಯ ನೀವು ಮಕ್ಕಳಿಂದನೇ ತಿಳಿದುಕೊಳ್ಳೋದು ಒಳ್ಳೆಯದು. ಉದ್ಯೋಗ, ತಂತ್ರಜ್ಞಾನ, ನಿರಾಸಕ್ತಿ ಮುಂತಾದ ಕಾರಣಗಳಿಂದ ಕೃಷಿ ಕ್ಷೇತ್ರದಿಂದ ಯುವ ಸಮುದಾಯ ವಿಮುಖವಾಗುತ್ತಿರುವುದನ್ನು ಗಮನಿಸಿದ್ದ ಬಾಂಡ್ಯ ಎಜುಕೇಷನ್ ಟ್ರಸ್ಟ್ ಕಳೆದ ಕೆಲ ವರ್ಷಗಳಿಂದ ತಮ್ಮದೇ ಶಾಲೆಯ ವಿದ್ಯಾರ್ಥಿಗಳ ಮೂಲಕ ಗ್ರಾಮೀಣ ಭಾಗದ ಕೃಷಿ ಗದ್ದೆಗಳಲ್ಲಿ ಭತ್ತದ ಗಿಡಗಳ ನಾಟಿ ಕಾರ್ಯದ ಕಸುಬನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಿ ಉಳಿಸುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ಪ್ರತಿ ವರ್ಷದ ಆಟಿ ತಿಂಗಳು ಪ್ರಾರಂಭವಾಗುತ್ತಿದ್ದಂತೆಯೇ ಮಲೆನಾಡಿನ ಗ್ರಾಮೀಣ ಭಾಗವಾದ ಕೆಳಪಾಂಡ್ಯದಲ್ಲಿ ಗದ್ದೆಗಳನ್ನು ಹಸನು ಮಾಡಿ ವಿದ್ಯಾರ್ಥಿಗಳಿಂದಲೇ ನಾಟಿ ಕಾರ್ಯ ಮಾಡಿಸಲು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಮುಹೂರ್ತವನ್ನ ನಿಗದಿ ಮಾಡಿದ ಬಳಿಕ ಸಂಸ್ಥೆಯ ಶಿಕ್ಷಕ ವೃಂದದ ಜೊತೆ ವಿದ್ಯಾರ್ಥಿಗಳನ್ನ ಕರೆತಂದು ಕೆಸರು ತುಂಬಿದ ಗದ್ದೆಗಳಲ್ಲಿಯೇ ಕೃಷಿ ಹಬ್ಬವನ್ನ ಸ್ಥಳೀಯ ಕೃಷಿಕರೊಂದಿಗೆ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ. ಸ್ಥಳೀಯ ಅನುಭವಿ ಕೃಷಿಕರೇ ಇವರಿಗೆಲ್ಲ ಕೃಷಿ ಪಾಠ ಮಾಡುವ ಮೇಷ್ಟ್ರುಗಳಾಗುತ್ತಾರೆ. ನೇಜಿಯನ್ನ ಹೊತ್ತು ತರುವುದು, ಗದ್ದೆಗಳನ್ನ ಹಸನು ಮಾಡುವುದು, ಅಂಚು ಕಡಿಯುವುದು, ನೇಜಿಯನ್ನ ಸಾಲಾಗಿ ನಾಟಿ ಮಾಡುವುದು, ಮಕ್ಕಳಿಗೆ ಮಾರ್ಗದರ್ಶನ ದೊರೆಯುತ್ತದೆ. ಮಕ್ಕಳೊಂದಿಗೆ ಮಕ್ಕಳಾಗಿ ಆ ಊರಿನ ಹಿರಿಯ ಕೃಷಿಕರು ಸಂಭ್ರಮಿಸಿದ್ರು. ಮಕ್ಕಳಿಗೆ ನಾಟಿ ಕಾರ್ಯಗಳನ್ನು ಕಲಿಸಿದ ಬಳಿಕ ಶಿಕ್ಷಕರು ಹಾಗೂ ಸ್ಥಳೀಯರು ಸುಮ್ಮನೆ ಕುಳಿತಿರುವುದಿಲ್ಲ. ಮಕ್ಕಳೊಂದಿಗೆ ತಾವು ನಾಟಿ ಕಾರ್ಯದಲ್ಲಿ ಜೊತೆಯಾಗುತ್ತಾರೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಪೈಪೋಟಿಗೆ ಇಳಿಯುವ ವಿದ್ಯಾರ್ಥಿಗಳು ಅನುಭವಿ ಕೃಷಿಕರನ್ನ ಮೀರಿಸುವಂತೆ ಕ್ಷಣಾರ್ಧದಲ್ಲಿ ನಾಟಿ ಸಾಲುಗಳನ್ನು ಪೂರೈಸಿ ಸಂಭ್ರಮಿಸುವ ಪರಿಯೇ ಅಚ್ಚರಿ ಮೂಡಿಸಿದ. ಮಲೆನಾಡಿನ ಹಳ್ಳಿಯಲ್ಲಿ ಮಕ್ಕಳಾಟಕ್ಕೆ ಕ್ರೀಡಾಂಗಣವಾಗಿದ್ದೇ ಕೆಳಪಾಂಡ್ಯದ ಕೆಸರು ತುಂಬಿದ ಗದ್ದೆಗಳು. ಜೀವನದಲ್ಲಿ ಮೊದಲ ಬಾರಿಗೆ ಕೃಷಿ ಗದ್ದೆಯಲ್ಲಿ ಭತ್ತದ ಗಿಡಗಳ ನಾಟಿ ಮಾಡುವುದನ್ನು ಕರಗತ ಮಾಡಿಕೊಂಡ ವಿದ್ಯಾರ್ಥಿಗಳಲ್ಲಿ ಕೃಷಿ ಗದ್ದೆಗಳು ಜೀವನದ ಹೊಸ ಪಾಠಕ್ಕೆ ಆಡಂಬಲವಾಗಿತ್ತು. ಕೊಪ್ಪಳ, ಬೆಳಗಾವಿ, ಹಾವೇರಿ, ಬಾಗಲಕೋಟೆ, ಬೆಂಗಳೂರು, ಶಿರಸಿ, ಕಾರವಾರ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿದ್ಯಾರ್ಜನೆಗಾಗಿ ಗುರುಕುಲಕ್ಕೆ ಬಂದಿದ್ದ ವಿದ್ಯಾರ್ಥಿಗಳು ನಾಟಿ ಕೆಲಸದ ಬಳಿಕ ಕೆಸರು ತುಂಬಿದ ಗದ್ದೆಗಳಲ್ಲಿ ಹಗ್ಗ ಜಗ್ಗಾಟ, ಕಬಡ್ಡಿ, ನೀರಾಟ ಸೇರಿದಂತೆ ಆಟವನ್ನ ಆಡಿ ಹಾಗೂ ಪರಸ್ಪರ ಮೈಕೈಗಳಿಗೆ ಕೆಸರು ಎರಚಿಸಿಕೊಂಡು ಸಂಭ್ರಮಿಸಿದ್ರು. ನಾವು 3 ವರ್ಷದಿಂದ ಇಲ್ಲಿ ನಾಟಿ ಮಾಡಬೇಕಂತ ಕಾಯ್ತಾ ಇದ್ವಿ. ಈ ವರ್ಷ ಅದು ಬಂದೈತೆ.
ಇಲ್ಲಿ ತುಂಬ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ಬಂದಿದ್ವಿ. ಅದೇ ಥರ ಎಂಜಾಯ್ ಮಾಡಿದ್ದೀವಿ. ನಾಟಿ ಎಲ್ಲ ಹೇಳ್ಕೊಟ್ರು ಯಾವ ಥರ ನಾಟಿ ಮಾಡಬೇಕಂತ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲಾಗಿತ್ತು. ಸ್ವಲ್ಪ ಜನಕ್ಕೆ ಗೊತ್ತಿತ್ತು, ಸ್ವಲ್ಪ ಜನಕ್ಕೆ ನಾಟಿ ಮಾಡೋದ್ರ ಬಗ್ಗೆ ಗೊತ್ತಿಲ್ಲಾಗಿತ್ತು. ಯಾಕಂದರೆ ಎಲ್ಲರೂ ಸಿಟೀಸಿಂದ ಬಂದವ್ರೆ, ಸ್ವಲ್ಪ ಜನ ಹಳ್ಳಿಯಿಂದ ಬಂದವ್ರೆ. ನಾವು ಹಗ್ಗ ಜಗ್ಗಾಟನೂ ಆಡ್ತಿದ್ದೀವಿ ಅಲ್ಲಿ. ಅಷ್ಟೇ ಸರ್. ಇದಕ್ಕಿಂತ ಮೊದಲು ಗದ್ದೆಗೆ ಇಳ್ದಿದ್ರ? ಗದ್ದೆ ಕೆಲಸ ಮಾಡ್ತಾ ನಮ್ಮದು ತೋಟ ಇದೆ ಸರ್. ನಾವು ತೋಟದಲ್ಲಿ ನಾಟಿ ಮಾಡಿದ್ದೀವಿ. ಆದರೆ ಇಲ್ಲಿ ಬೇರೆ ಥರ ನಾಟಿ ಹೇಳ್ಕೊಟ್ರು. ಅಲ್ಲೇ ಊರಿಗೆ ಇಲ್ಲಿಗೆ ಏನು ಡಿಫ್ರೆನ್ಸ್? ಅಲ್ಲಿ ಈ ಥರ ಹಗ್ಗ ಇಟ್ಟು ನಾಟಿ ಮಾಡಲ್ಲ, ಸುಮ್ಮನೆ ಬಿತ್ತಾರೆ ಸರ್. ಬಿತ್ತನೆ ಮಾಡಲ್ಲ, ನಾಟಿ ಮಾಡೋದು. ಎಲ್ಲ 10th ಮಕ್ಕಳಿಗೆ ಬಂದು ನಾಟಿ ಮಾಡಿ ಹೇಳ್ತಿದ್ರು. ಈ ವರ್ಷ ನಮಗೂ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ಕಿತ್ತು. ನಮಗೆ ಊಟ ಬಟ್ಲಿಗೆ ಬಂದು ಊಟ ಮಾಡೋರಿಗೆ ನಮ್ಗೆ ಅದು ಕಷ್ಟ ಗೊತ್ತಾಯಿಲ್ಲ. ಇವತ್ತು ನಮಗೆ ರೈತರ ಕಷ್ಟ, ಅದು ಹೂಡೋದು ನಾಟಿ ಮಾಡೋದೆಲ್ಲ ಇವತ್ತು ಗೊತ್ತಾಯಿತು. ನಮ್ಮ ಸ್ಕೂಲವರು ಒಳ್ಳೆ ಅಪರ್ಚುನಿಟಿ ಕೊಟ್ಟಿದ್ದು ನಮ್ಗೆ ನಾಟಿ ಮಾಡೋಕ್ಕೆ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನಮ್ಮ ಊರ ಕಡೆ ಎಲ್ಲ ಅಷ್ಟಿಲ್ಲ. ನಾವು ಬಿಸ್ನೆಸ್ ಫ್ಯಾಮಿಲಿ, ರೈತರು ಅಂದರೆ ಅಜ್ಜಿ ಮನೆಗೆ ಹೋದ್ರೆಲ್ಲ ಸಿಕ್ತು. ಅದೇ ನಾಟಿ ಮಾಡೋದೊಂದು ಹೊಸ ವಿಶೇಷ ಅಂತ. ಏನು ಕಲ್ತ್ರಿ ಕೃಷಿಯಿಂದ? ಗದ್ದೆಗಳು ಎಷ್ಟು ಕಷ್ಟ, ರೈತರು ಎಷ್ಟು ಕಷ್ಟಪಡ್ತಾರೆ ಒಂದು ಅನ್ನ ಇದು ಮಾಡೋಕ್ಕೆ, ನಾಟಿ ಮಾಡೋದು. ಹೇಗೆ ಎಂಜಾಯ್ ಮಾಡಿದ್ರಿ ಬೆಳಗ್ಗೆ? ನಾವು ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಗೈಡ್ ಕೊಡ್ತಾರೆ ನಮಗೆ ಹೆಂಗೆ ಮಾಡೋದು, ಅದು ಬಳ್ಳಿ ಇಟ್ಟು ಸ್ಟ್ರೈಟಲ್ಲಿ ಬರೋದು. ಆಮೇಲೆ ಈಗ ನಾವು ಹಗ್ಗ ಜಗ್ಗಾಟ ಕೂಡ ಆಡ್ತೀವಿ. ತುಂಬ ಖುಷಿ ಆಗ್ತದೆ. ಬಾಂಡ್ಯ ಎಜುಕೇಷನ್ ಟ್ರಸ್ಟ್ನ ಜಂಟಿ ಕಾರ್ಯನಿರ್ವಾಹಕ ಟ್ರಸ್ಟಿಗಳಾದ ಸುಭಾಷ್ ಚಂದ್ರ ಶೆಟ್ಟಿ, ಅನುಪಮಾ ಎಸ್ ಶೆಟ್ಟಿ, ವಿಶ್ವಸ್ತ ಮಂಡಳಿಯ ಸದಸ್ಯ ರಾಜೇಶ್ ಕೆಸಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ದೇವದಾಸ್ ಶೆಟ್ಟಿ ಅಜ್ರಿ, ಶಿಕ್ಷಕಿಯರು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು. ಒಟ್ಟಿನಲ್ಲಿ ಗ್ರಾಮೀಣ ಭಾಗದ ಗದ್ದೆಗಳಲ್ಲಿ ಸಾಂಪ್ರದಾಯಿಕ ಭತ್ತದ ಕೃಷಿ ಮರೆಯಾಗುತ್ತಿರುವ ಪ್ರಸ್ತುತ ಕಾಲಘಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಭತ್ತದ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ಸಂಸ್ಥೆಯಿಂದ ನಡೆಯುತ್ತಿರುವುದು ಶ್ಲಾಘನೀಯ ಕೆಲಸ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.